ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ಆದಿಯಲ್ಲಿ ಇದ್ದ ವಚನ, ನಮ್ಮ ನೋಡ ಬಂದ ವಚನ. ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ಪಿತನ ಸುತನ ಹಾಗೂ ಪವಿತ್ರಾತ್ಮರ ನಾಮದಲ್ಲಿ ಆಮೇನ್. ಸರ್ವೇಶ್ವರನ ನಾಮದಲ್ಲೇ ನಮಗೆ ಆಧಾರ. ಅವರೇ ಸ್ವರ್ಗವನ್ನು ಭೂಲೋಕವನ್ನು ಸೃಷ್ಟಿಸಿದ್ದಾರೆ. ಕರ್ತರು ನಿಮ್ಮೊಡನೆ ಇರಲಿ, ನಿಮ್ಮೊಡನೆಯೂ ಇರಲಿ. ನನ್ನ ಪ್ರೀತಿಯ ಸಹೋದರ ಸಹೋದರರೇ, ನನ್ನ ಪ್ರೀತಿಯ ಮಿತ್ರರೇ, ವಚನಾಮೃತ ಈ ಪ್ರಾರ್ಥನಾ ಕಾರ್ಯಕ್ರಮಕ್ಕೆ ನಾನು ಪ್ರೀತಿಯಿಂದ ನಿಮ್ಮನ್ನು ಸ್ವಾಗತಿಸ್ತೇನೆ ಹಾಗೂ ನಾನು ನಿಮ್ಮೆಲ್ಲರನ್ನು ಪ್ರಭು ಯೇಸು ಕ್ರಿಸ್ತರ ಶುಭ ನಾಮದಲ್ಲಿ ನಾನು ನಮಿಸುತ್ತೇನೆ. ಒಂದು ಗೀತೆಯ ಮುಖಾಂತರ ನಾವು ನಮ್ಮ ಪ್ರಾರ್ಥನೆಯ ಸಮಯವನ್ನು ಆರಂಭಿಸೋಣ. ನೀ ನನ್ನ ಕರೆದೆ ದೇವ, ನಿನ್ನ ಹಿಂದೆ ನಾ ಬಂದೆ ದೇವ, ಮಾತೆಯ ಗರ್ಭದಲ್ಲೇ ನನ್ನ ಆರಿಸಿಕೊಂಡೆ, ನನ್ನೇಸುವೆ ನಿಮಗೆ ಸ್ತೋತ್ರ. ಹಾಲೆಲೂಯ ಹಾಲೆಲೂಯ ಹಾಲೆಲೂಯ. ನೀ ನನ್ನ ಕರೆದೆ ದೇವಾ, ನಿನ್ನ ಹಿಂದೆ ನಾ ಬಂದೆ ದೇವಾ, ನೀ ನನ್ನ ಕರೆದೆ ದೇವಾ, ನಿನ್ನ ಹಿಂದೆ ನಾ ಬಂದೆ ದೇವಾ. ಮಾತೆಯ ಗರ್ಭದಲ್ಲೇ ನನ್ನ ಆರಿಸಿಕೊಂಡೆ, ಮಾತೆಯ ಗರ್ಭದಲ್ಲೇ ನನ್ನ ಆರಿಸಿಕೊಂಡೆ, ನನ್ನೇಸುವೆ ನಿಮಗೆ ಸ್ತೋತ್ರ, ನನ್ನೇಸುವೆ ನಿಮಗೆ ಸ್ತೋತ್ರ. ಹಲ್ಲೇಲೂಯಾ ಹಲ್ಲೇಲೂಯಾ ಹಲ್ಲೇಲು ಹಲ್ಲೇಲೂಯಾ 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 ಹಲ್ಲೇಲು ಹಲ್ಲೇಲೂಯಾ 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 ಹಲ್ಲೇಲು ಹಲ್ಲೇಲೂಯಾ ಹಲ್ಲೇಲೂಯಾ ಹಾಲೆಲೂಯಾ ಹಲ್ಲೇಲು ಹಾಲೆಲೂಯಾ. ಪ್ರಾರ್ಥಿಸೋಣ. ತಂದೆಯಾದ ದೇವರೇ, ಸ್ವರ್ಗವೇ ನಿಮ್ಮ ಸಿಂಹಾಸನ, ಈ ಭುವಿಯೇ ನಿಮ್ಮ ಪಾದಾಸನ. ಸ್ವರ್ಗದಲ್ಲಿ ಸಿಂಹಾಸನಾರೂಢರಾಗಿದ್ದೀರಿ ನೀವು. ಆದರೂ ನಿಮ್ಮ ಮಕ್ಕಳಾದ ನಮ್ಮ ಮೇಲೆ ದಯೆಯಿಂದ ಕರುಣೆಯಿಂದ ನಿರಂತರವಾಗಿ ನೀವು ನೋಡ್ತಾ ಇದ್ದೀರಿ. ಹೌದು, ನಮ್ಮ ಕಣ್ಣುಗಳಿಗೆ ನೀವು ಕಾಣಿಸದಿದ್ದರೂ ತಂದೆಯಾದ ದೇವರೇ, ನಿಮ್ಮ ಕಣ್ಣುಗಳಿಗೆ ನಾವು ಕಾಣಿಸುತ್ತೇವೆ. ಸದಾ ಕಾಲವು ನಮ್ಮನ್ನು ನಿಮ್ಮ ಅಂಗೆಯಲ್ಲಿ ಇಟ್ಟುಕೊಂಡು ಪ್ರೀತಿಯಿಂದ ನೀವು ನಮ್ಮನ್ನು ನೋಡಿಕೊಳ್ಳುತ್ತಿದ್ದೀರಿ. ನಮ್ಮ ಪ್ರತಿಯೊಂದು ಕೊರತೆಗಳನ್ನು ನೀಗಿಸ್ತಾ ಇದ್ದೀರಿ. ನಮಗೆ ಪ್ರತಿಯೊಂದು ಅಗತ್ಯವಾದ ಸವಲತ್ತುಗಳನ್ನು ನೀವು ನಮಗೆ ಒದಗಿಸ್ತಾ ಇದ್ದೀರಿ. ನಮ್ಮ ಜೀವನದಲ್ಲಿ ಯಾವ ಕುಂದು ಕೊರತೆಗಳಿಲ್ಲದೆ ನಮ್ಮ ಕೈ ಹಿಡಿದು ನೀವು ನಡೆಸ್ತಾ ಇದ್ದೀರಿ. ಹೌದು, ನೀರಿನಲ್ಲಿ ನಾವು ಹಾದು ಹೋದಾಗ ಕೂಡ ಆ ನೀರು ನಮ್ಮನ್ನು ಮುಳುಗಿಸದಂತೆ ನೀವು ನಮ್ಮನ್ನು ಕಾಪಾಡುತ್ತಿದ್ದೀರಿ. ನಾವು ಬೆಂಕಿಯ ಜ್ವಾಲೆಯ ಮಧ್ಯದಲ್ಲಿ ಹಾದು ಹೋಗುವಂತಾದರೂ ಕೂಡ ನಿಮ್ಮ ಪ್ರೀತಿಯ ಅಪ್ಪುಗೆಯೇ ನಮ್ಮನ್ನು ಬೆಂಕಿಯ ಜ್ವಾಲೆಯಿಂದ ರಕ್ಷಿಸ್ತದೆ. ಹೌದು ತಂದೆಯಾದ ದೇವರೇ, ನೀವು ನಮ್ಮ ಜೊತೆಗಿದ್ದೀರಿ. ನೀವೇ ನಮಗೆ ವಾಗ್ದಾನ ಮಾಡಿದ್ದೀರಿ, ಹೆದರಬೇಡಿರಿ, ಭಯಪಡಬೇಡಿರಿ, ಎದೆಗುಂದದಿರಿ, ಯಾಕೆಂದರೆ ನಾನೇ ನಿಮ್ಮ ಜೊತೆಯಲ್ಲಿರುವೆ. ನನ್ನ ಕೈಯ ಬಲದಿಂದ ನಾನು ನಿಮ್ಮನ್ನು ಎತ್ತಿ ಹಿಡಿಯುವೆನು. ನಾನು ನಿಮ್ಮನ್ನು
ಪ್ರೀತಿಯಿಂದ ಸಂರಕ್ಷಿಸುವೆನು. ಪರ್ವತಗಳು ಬಿದ್ದು ಹೋದವು, ಗುಡ್ಡಗಳು ಬಿರುಕು ಬಿಟ್ಟಾವು, ಆದರೆ ನನ್ನ ಶಾಶ್ವತವಾದ ಪ್ರೀತಿ ಮಾತ್ರ ನಿಮ್ಮನ್ನು ಎಂದಿಗೂ ಬಿಟ್ಟು ಬಿಡುವುದಿಲ್ಲ. ಹೌದು, ನನ್ನ ಶಾಂತಿ ಸಂಧಾನವು ಯಾವಾಗಲೂ ನಿಮ್ಮ ಜೊತೆಯಲ್ಲಿರುವುದು. ಹೌದು ತಂದೆಯಾದ ದೇವರೇ, ವಚನಾಮೃತ ಕಾರ್ಯಕ್ರಮದ ವೀಕ್ಷಕರನ್ನು ನೀವು ಆಶೀರ್ವದಿಸಿರಿ. ನಮ್ಮ ಮಧ್ಯದಲ್ಲಿರುವಂತಹ ಪ್ರತಿಯೊಬ್ಬ ರೋಗಿಯನ್ನು ಗುಣ ಮಾಡಿರಿ. ಸಹಿಸಲಾರದಂತಹ ನೋವುಗಳನ್ನು ಅನುಭವಿಸುವಂತಹ ನಮ್ಮ ಮಿತ್ರರನ್ನು, ಸಹೋದರರನ್ನು ನೀವು ಬೇಗನೆ ಸ್ವಸ್ಥಗೊಳಿಸಿರಿ. ಅವರ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಒದಗಿಸಿರಿ. ಅವರ ಕಷ್ಟಗಳನ್ನು ದೂರ ತೊಲಗಿಸಿರಿ. ಅವರ ಬಡತನವನ್ನು, ಅವರ ಆರ್ಥಿಕವಾದ ಸಂದಿಗ್ಧ ಪರಿಸ್ಥಿತಿಯಿಂದ ಅವರನ್ನು ಬೇಗನೆ ಹೊರತೆಗೆಯಿರಿ. ಅವರ ಜೀವನದಲ್ಲಿ, ವಿಶೇಷವಾಗಿ ಕುಟುಂಬ ಜೀವನದಲ್ಲಿ, ಸಾಮಾಜಿಕ ಜೀವನದಲ್ಲಿ ಅವರು ಯಶಸ್ಸನ್ನು ಪಡೆಯುವಂತೆ, ಸಮೃದ್ಧಿಯಾಗುವಂತೆ, ಶ್ರೀಮಂತರಾಗುವಂತೆ, ಜೀವನದಲ್ಲಿ ಹೊಸದಾಗಿ ವಿಜಯವನ್ನು ಸಾಧಿಸುವಂತೆ ಅವರೆಲ್ಲರನ್ನು ಆಶೀರ್ವದಿಸಿರಿ ದೇವ. ನಿಮ್ಮ ಪುತ್ರರಾದ ಪ್ರಭು ಯೇಸು ಕ್ರಿಸ್ತರ ಶುಭ ನಾಮದಲ್ಲಿ ನಾವು ಪ್ರಾರ್ಥಿಸುತ್ತೇವೆ. ಆಮೇನ್, ಆಮೇನ್, ಆಮೇನ್. ನನ್ನ ಮಿತ್ರರೇ, ನೀವೆಲ್ಲರೂ ಹೇಗಿದ್ದೀರಿ? ದೇವರ ಕೃಪೆಯು ಯಾವಾಗಲೂ ನಿಮ್ಮ ಜೊತೆಯಲ್ಲಿರಲಿ. ನೀವು ವಚನಾಮೃತ ಕಾರ್ಯಕ್ರಮವನ್ನು ವೀಕ್ಷಿಸುವಾಗ ದೇವರ ಕೃಪೆಯು ನಿಮ್ಮ ಮೇಲೆ ಹರಿದು ಬರುವುದು ಹಾಗೂ ನಿಮ್ಮ ಜೀವನದಲ್ಲಿ ವಿಶೇಷವಾದ ಆಶೀರ್ವಾದಗಳನ್ನು ನೀವು ಅನುಭವಿಸುವಿರಿ. ನೀವು ಖಂಡಿತವಾಗಿ ನಿಮ್ಮ ಜೊತೆಯಲ್ಲಿ ಒಂದು ಪವಿತ್ರ ಬೈಬಲನ್ನು ಇಟ್ಟುಕೊಳ್ಳಿರಿ. ದೇವರ ವಾಕ್ಯದ ಪವಿತ್ರ ಬೈಬಲ್. ಈ ಪವಿತ್ರ ಬೈಬಲ್ನಲ್ಲಿ ಜ್ಞಾನೋಕ್ತಿಗಳಿವೆ. ಜ್ಞಾನೋಕ್ತಿಗಳು, ದೇ ಆರ್ ಕಾಲ್ಡ್ ಪ್ರೊವರ್ಬ್ಸ್. ದೇ ಆರ್ ವೆರಿ ವೆರಿ ವೈಸ್, ಡಿವೈನ್ wise proverbs. They have lots of wisdom in them. So please read the book of Proverbs. ಕನ್ನಡದಲ್ಲಿ ಈ ಬುಕ್ ಆಫ್ ಪ್ರೊವರ್ಬ್ಸ್ಗೆ ನಾವು ಜ್ಞಾನೋಕ್ತಿಗಳು ಎಂದು ಕರೀತೇವೆ. ಜ್ಞಾನೋಕ್ತಿಗಳ ಪುಸ್ತಕದಲ್ಲಿ 26ನೇ ಅಧ್ಯಾಯವನ್ನು ನಾವು ತೆರೆಯೋಣ. 26ನೇ ಅಧ್ಯಾಯದಲ್ಲಿ 1ನೇ ಹಾಗೂ 2ನೇ ವಚನಗಳು. ಬೇಸಿಗೆಯಲ್ಲಿ ಮಂಜು ಬೀಳುತ್ತದೆಯೇ? ಸುಗ್ಗಿಯಲ್ಲಿ ಮಳೆ ಬರುತ್ತದೆಯೇ? ಹಾಗೆಯೇ ಬುದ್ಧಿಹೀನನಿಗೆ ತೋರುವ ಮಾನ ಮರ್ಯಾದೆ. 2ನೇ ವಚನ, ಕುಪ್ಪಳಿಸುವ ಗುಬ್ಬಿಯಂತೆ, ಹಾರಾಡುವ ಬಾನಕ್ಕಿಯಂತೆ ಕಾರಣವಿಲ್ಲದೆ ಕೊಟ್ಟ ಶಾಪ ಗಾಳಿ ಪಾಲಾಗುತ್ತದೆ. ಈ 2 ಜ್ಞಾನೋಕ್ತಿಗಳನ್ನು ನಾವು ಧ್ಯಾನಿಸೋಣ. ಇವು ದೇವರ ವಾಕ್ಯಗಳು. ದೇವರಿಗೆ ಕೃತಜ್ಞತೆ ಸಲ್ಲಲಿ. 1ನೇ ವಾಕ್ಯ ಹೇಳ್ತದೆ, ಬೇಸಿಗೆಯಲ್ಲಿ ಮಂಜು ಬೀಳುತ್ತದೆಯೇ? ಬೀಳ್ತದ? ಬೇಸಿಗೆಯಲ್ಲಿ ಮಂಜು ಬೀಳುವುದಿಲ್ಲ. ಚಳಿಗಾಲದಲ್ಲಿ ಮಂಜು ಬೀಳುವುದು. ಸುಗ್ಗಿಯಲ್ಲಿ ಮಳೆ ಬರುತ್ತದೆಯೇ? ಸುಗ್ಗಿಯಲ್ಲಿ ಮಳೆ ಬರುವುದಿಲ್ಲ. ಅದೇ ರೀತಿಯಲ್ಲಿ ಬುದ್ಧಿಹೀನನಿಗೆ ತೋರುವ ಮಾನ ಮರ್ಯಾದೆ. ಬುದ್ಧಿಹೀನನಿಗೆ, ಮೂರ್ಖನಿಗೆ ನಾವು ಮಾನ ಮರ್ಯಾದೆ ಕೊಟ್ಟರೆ ಅದರಿಂದ ಯಾವ ಲಾಭವೂ ಇಲ್ಲ. ಯಾವುದಕ್ಕಾಗಿ ಈ ಒಂದು ಜ್ಞಾನೋಕ್ತಿಯನ್ನು ಇಲ್ಲಿ ಹೇಳಲಾಗಿದೆ? ಅದರ ನಂತರ ಬರುವಂತಹ ಜ್ಞಾನೋಕ್ತಿಯನ್ನು ನಾವು ಓದಿದರೆ ಈ ಜ್ಞಾನೋಕ್ತಿ ಇಲ್ಲಿ ಯಾಕೆ ಇದೆ ಎಂಬುದು ನಮಗೆ ಅರ್ಥವಾಗ್ತದೆ. 2ನೇ ಜ್ಞಾನೋಕ್ತಿ ಹೇಳ್ತದೆ, ಕುಪ್ಪಳಿಸುವ ಗುಬ್ಬಿಯಂತೆ, ಹಾರಾಡುವ ಬಾನಕ್ಕಿಯಂತೆ ಕಾರಣವಿಲ್ಲದೆ ಕೊಟ್ಟ ಶಾಪ ಗಾಳಿ ಪಾಲಾಗುತ್ತದೆ. ಅಂದರೆ ನಮ್ಮಲ್ಲಿ ನಾವು ಎಷ್ಟೋ ಮಂದಿ ಹೆದರುತ್ತೇವೆ ಶಾಪಕ್ಕೆ. ಎಷ್ಟೋ ಮಂದಿ ನನಗೆ ಹೇಳುತ್ತಿದೆ, ಫಾದರ್ ನನಗೆ ಪೂರ್ವಜರ ಶಾಪ ಇದೆ. ಅಂದರೆ ನನ್ನ ಪೂರ್ವಜರಲ್ಲಿ, ತಾತ ಮುತ್ತಾತರಲ್ಲಿ ಯಾವುದೇ ರೀತಿಯ ಪಾಪವಿದ್ದರೆ, ಅಂದರೆ ಅವರು ಯಾರಿಗಾದರೂ ಅನ್ಯಾಯ ಮಾಡಿದಿದ್ದರೆ, ಯಾರಾದರೂ ಅವರು ಕೊಲೆ ಮಾಡಿದಿದ್ದರೆ, ಯಾರನ್ನಾದರೂ ಅವರು ದರೋಡೆ ಮಾಡಿದಿದ್ದರೆ, ದೇವರ ಆಜ್ಞೆಗಳನ್ನು ಮೀರಿ ಅವರು ಜೀವಿಸ್ತಿದ್ರೆ, ಮೂರ್ತಿ ಪೂಜೆ, ವಿಗ್ರಹಾರಾಧನೆ ಹಾಗೂ ಮಾಟಮಂತ್ರ ಇಂತಹ ವಿಷಯಗಳಲ್ಲಿ ಅವರು ತಮ್ಮನ್ನೇ ತೊಡಗಿಸಿಕೊಂಡು ಜೀವಿಸಿದರೆ ಅವರ ಪಾಪಗಳ ಶಾಪ, ಅವರ ಪಾಪದ ಶಿಕ್ಷೆ ತಲೆತಲಾಂತರವರೆಗೂ, 3 ತಲೆಮಾರುಗಳವರೆಗೂ ಅಥವಾ ಅದಕ್ಕಿಂತ ಹೆಚ್ಚು ತಲೆಮಾರುಗಳವರೆಗೆ ನಮ್ಮ ಮೇಲೆ ಇರಬಹುದು. ಆದ್ದರಿಂದ ನಾವು ಇವತ್ತು ಕಷ್ಟಪಡುತ್ತೇವೆ ಎಂಬಂತಹ ಒಂದು ಆಲೋಚನೆ, ನಂಬಿಕೆ ಇರುವವರು ಎಷ್ಟು ಮಂದಿ ಇದ್ದಾರೆ. ಇನ್ನು ಕೆಲವರಿಗೆ ತಂದೆ ತಾಯಂದಿರ ಪಾಪದ ಶಾಪ, ಅಥವಾ ತಾವು ಚಿಕ್ಕತನದಲ್ಲಿರುವಾಗ ತಾವು
ಚಿಕ್ಕ ಪ್ರಾಯದಲ್ಲಿರುವಾಗ ಮಾಡಿದಂತಹ ಪಾಪಗಳು, ಅಥವಾ ಯೌವನದಲ್ಲಿ ಮಾಡಿದಂತಹ ಪಾಪಗಳು, ಅಥವಾ ಈಗ ನಾವು ಮಾಡಿದಂತಹ ಅನ್ಯಾಯಕ್ಕೆ, ಪಾಪಕ್ಕೆ ತಕ್ಕ ಶಿಕ್ಷೆ ತನ್ನ ಮೇಲೆ, ಶಾಪ ತನ್ನ ಮೇಲೆ ಇದೆ ಎಂದು ನಂಬುವವರಿದ್ದಾರೆ. ಇನ್ನು ಕೆಲವರು ಬೇರೆಯವರು ನನ್ನ ಮೇಲೆ ಕೋಪದಿಂದ, ನನ್ನ ಮೇಲೆ ದ್ವೇಷದಿಂದ ಮಾಟಮಂತ್ರ ಮಾಡಿದ್ದಿರ್ಬೋದು, ದುಷ್ಟ ಶಕ್ತಿ, ಪಾತಾಳ ಶಕ್ತಿ, ಸೈತಾನ ಶಕ್ತಿಯನ್ನು ಕಳಿಸಿದ್ದಿರ್ಬೋದು, ನನ್ನ ವಿರುದ್ಧವಾಗಿ ಏನನ್ನಾದರೂ ದುಷ್ಟ ಶಕ್ತಿ, ಅಂಧಕಾರದ ಶಕ್ತಿಯನ್ನು ಕಳಿಸಿದಿರ್ಬೋದು. ಅದರಿಂದಾಗಿ ನನ್ನ ಜೀವನದಲ್ಲಿ ಕಷ್ಟ ನಷ್ಟಗಳಿವೆ. ಇನ್ನು ಕೆಲವರು ನಂಬುದಿದೆ, ನನಗೆ ದುರಾದೃಷ್ಟವಿದೆ, ನನ್ನ ಜೀವನದಲ್ಲಿ ಅಪಶಕುನವಿದೆ, ಅಥವಾ ಯಾವುದೇ ನಕ್ಷತ್ರ ರಾಶಿಯ ಪ್ರಭಾವ ನನ್ನ ಮೇಲೆ ಇದೆ, ಅಮಾವಾಸ್ಯೆಯ ಪ್ರಭಾವ ಅಥವಾ ಆ ಭರಣಿ ಕೀರ್ತಿಯ ಅಥವಾ ಸಂಕ್ರಾಂತಿಯ ಪ್ರಭಾವ ನನ್ನ ಮೇಲೆ ಇದೆ, ಆದ್ದರಿಂದ ನನಗೆ ಕಷ್ಟವಿದೆ, ನಾನು ನನ್ನ ಜೀವನದಲ್ಲಿ ನಾಶವಾಗಲೇ ಹುಟ್ಟಿದವನು, ನನ್ನ ಜೀವನದಲ್ಲಿ ನನಗೆ ಯಾವ ರೀತಿಯ ಯಶಸ್ಸು ಬರಲಿಕ್ಕೆ ಸಾಧ್ಯವೇ ಇಲ್ಲ, ನಾನು ನನ್ನ ಜೀವನದಲ್ಲಿ ಒಳ್ಳೆಯದನ್ನು ಪಡೆಯಲು ಅಸಾಧ್ಯ, ನಾನು ಯಾವಾಗಲೂ ಸೋಲುವವನೇ, ಇಂತಹ ನಂಬಿಕೆ ಉಳ್ಳವರಿದ್ದಾರೆ. ಇಂಥವರಿಗಾಗಿ ದೇವರ ವಾಕ್ಯ ಸ್ಪಷ್ಟ ಹೇಳ್ತದೆ, ಕುಪ್ಪಳಿಸುವ ಗುಬ್ಬಿಯಂತೆ. ನಾವು ನೋಡ್ತೇವೆ, ಗುಬ್ಬಿ ಕುಪ್ಪಳಿಸ್ತಾ ಹೋಗ್ತದೆ, ಅಂದರೆ ಹಾರಾಡ್ತಾ ಹೋಗ್ತದೆ. ಎ ಫ್ಲೈಯಿಂಗ್ ಬರ್ಡ್, ಹಾರಾಡುವ ಬಾನಕ್ಕಿಯಂತೆ ಕಾರಣವಿಲ್ಲದೆ ಕೊಟ್ಟ ಶಾಪ ಗಾಳಿ ಪಾಲಾಗ್ತದೆ. ಈ ದಿನಗಳಲ್ಲಿ ನಾವು ವಿಮಾನಗಳನ್ನು ಕೂಡ ನೋಡ್ತೇವೆ. ವಿಮಾನ ಬರುವಾಗ ನಾವು ಅದರ ಮೇಲಕ್ಕೆ ನೋಡ್ತೇವೆ. ನಾನು ಚಿಕ್ಕವನಿರುವಾಗ ನನ್ನ ಆಸೆ ಇತ್ತು, ಒಂದು ವಿಮಾನ ಬಂದು ನಮ್ಮ ಮನೆಯ ಅಂಗಳದಲ್ಲಿ ಇಳಿಬೇಕು ಅಂತ. ಆ ಸಮಯದಲ್ಲಿ ನಾನು ಆಲೋಚಿಸ್ತೇವೆ, ವಿಮಾನ ಇದ್ದರೆ ಬಹಳ ಚಿಕ್ಕದಿರ್ತದೆ, ಆಕಾಶದಲ್ಲಿ ಹಾರುವಾಗ ಬಹಳ ಚಿಕ್ಕದು ಕಾಣ್ತದೆ. ನಮ್ಮ ಮನೆಯ ಹತ್ತಿರ ಒಂದು ದೊಡ್ಡ ಮೈದಾನವಿದೆ, ಅಲ್ಲಿ ನಾವು ಕ್ರಿಕೆಟ್ ಆಡುತ್ತಿದ್ದೆವು. ಆ ದೊಡ್ಡ ಮೈದಾನದಲ್ಲಿ ನಾನು ಆಲೋಚಿಸ್ತೇವೆ, ಒಂದೊಂದು ಸಾರಿ ಆ ವಿಮಾನ ಹಾರುವುದು ಕೆಳಗೆ ಬಂದು ಅಲ್ಲಿ ವಿಮಾನ ನಮ್ಮ ಮೈದಾನದಲ್ಲಿ ಇಳಿಬೇಕು, ನಾನು ಅದನ್ನು ನೋಡಬೇಕು, ಅದರ ಒಳಗೆ ಯಾವ ರೀತಿಯಲ್ಲಿ ಜನರು ಹೋಗಿ ಕುಳಿತುಕೊಳ್ತಾರೆ ಹಾಗೂ ಇತರ ದೇಶಗಳಿಗೆ ಅವರು ಹಾರುತ್ತಾರೆ ಎಂಬುದು ನನಗೆ ಗೊತ್ತಾಗಬೇಕಿತ್ತು. ಆಮೇಲೆ ಈಗ ದೊಡ್ಡವನಾದ ನಂತರ ನನಗೆ ಗೊತ್ತಾಗಿದೆ ವಿಮಾನ ಎಷ್ಟು ದೊಡ್ಡದಿರ್ತದಂತ. ಅದರಲ್ಲಿ 100 ಮಂದಿ, 200 ಮಂದಿ, 300 ಮಂದಿ, 500, 700 ಮಂದಿ ಕೂಡ ಕುಳಿತುಕೊಳ್ಳುವಂತಹ ದೊಡ್ಡ ವಿಮಾನಗಳಿವೆ. ಆ ವಿಮಾನಗಳು ಇಳಿಬೇಕಾದರೆ ನಮ್ಮ ಮನೆಯ ಮೇಲೆ ಇಳಿಲಿಕ್ಕೆ ಆಗೋದಿಲ್ಲ. ನಮ್ಮ ಮನೆಯ ಮೇಲೆ ಇಳಿದರೆ ನಮ್ಮ ಮನೆಯೇ ನಾಶವಾಗುವುದು. ನಮ್ಮ ಅಂಗಳದಲ್ಲಿ ಇಳಿದರೆ ನಮ್ಮ ಅಂಗಳ ಸಾಕಾಗುವುದಿಲ್ಲ, ನಮ್ಮ ಮನೆ ಹಾಗೂ ನಮ್ಮ ಮನೆಯ ಸುತ್ತಲಿರುವಂತಹ ಎಲ್ಲ ಕಟ್ಟಡಗಳು ನಾಶವಾಗುವು. ನಮ್ಮ ದೊಡ್ಡ ಮೈದಾನ, ಕ್ರಿಕೆಟ್ ಮೈದಾನ ಕೂಡ ಅದಕ್ಕೆ ಇಳಿಲಿಕ್ಕೆ ಸಾಕಾಗುವುದಿಲ್ಲ. ಅದಕ್ಕೆ ಇಳಿಯುವುದಕ್ಕಾಗಿಯೇ ಒಂದು ರನ್ವೇ ಇದೆ, ಏರ್ಪೋರ್ಟ್ ಇದೆ. ಏರ್ಪೋರ್ಟ್ನಲ್ಲಿ ರನ್ವೇ ಇದೆ, ಅದು 2 ಕಿಲೋಮೀಟರ್ ಉದ್ದ ಇರ್ತದೆ. 2 ಕಿಲೋಮೀಟರ್ ಉದ್ದದ ರನ್ವೇ ಅದಕ್ಕೆ ಬೇಕು. ಅದು ವಿಮಾನವನ್ನು ತಯಾರಿಸಿದ್ದೇ ಆ ರನ್ವೇ ಮೇಲೆ ಇಳಿದು ಏರ್ಪೋರ್ಟಿನಲ್ಲಿ ಇಳಿಯುವುದಕ್ಕಾಗಿ, ಏರ್ಪೋರ್ಟ್ನಲ್ಲಿ ತಂಗುವುದಕ್ಕಾಗಿ ವಿಮಾನವನ್ನು ಮಾಡಲಾಗಿದೆ. ಅದು ನಮ್ಮ ಮನೆಯ ಅಂಗಳದಲ್ಲೂ ಅಲ್ಲ, ಮನೆಯ ಮಾಡಿನ ಮೇಲೂ ಅಲ್ಲ, ನಮ್ಮ ಮೈದಾನದಲ್ಲೂ ಕೂಡ ಇಳಿಯುವುದಕ್ಕಾಗಿ ಅದನ್ನು ತಯಾರಿಸಿಲ್ಲ. ಅದೇ ರೀತಿಯಲ್ಲಿ ಶಾಪ ಯಾರ ಮೇಲೆ ಇಳಿತದೆ? ಮೊದಲನೇ ವಾಕ್ಯ ಆಗ್ತಾರೆ, ಮೂಢ ಅಥವಾ ಮೂರ್ಖ ಅಥವಾ ಬುದ್ಧಿಹೀನರು, ಇವರು ಶಾಪಗಳನ್ನು ತಮ್ಮ ಮೇಲೆ ಪಡೆದುಕೊಳ್ಳುತ್ತಾರೆ. ನಾವು ನಮ್ಮ ಜೀವನದಲ್ಲಿ ಶಾಪಗ್ರಸ್ತರಾಗಿ ಜೀವಿಸಲು ಆಶಿಸುವೆವೋ ಅಥವಾ ಆಶೀರ್ವಾದದ ಜೀವನವನ್ನು ಜೀವಿಸಲು ಆಶಿಸ್ತೇವೋ ಎಂಬುದನ್ನು ನಾವು ಸ್ಪಷ್ಟವಾಗಿ ದೃಢ ನಿರ್ಧಾರವನ್ನು ತೆಗೆದುಕೊಳ್ಬೇಕು. ನಾವು ಓದ್ತೇವೆ ಧರ್ಮೋಪದೇಶ ಕಾಂಡದಲ್ಲಿ, ಅಂದರೆ ಇನ್ ಇಂಗ್ಲೀಷ್ ವಿ ಕಾಲ್ ಇಟ್ ಡ್ಯೂಟ್ರಾನಮಿ, ದ ಬುಕ್ ಆಫ್ ಡ್ಯೂಟ್ರಾನಮಿ. ಪವಿತ್ರ ಪುಸ್ತಕದಲ್ಲಿ ಮೊದಲನೇ ಪುಸ್ತಕ ಆದಿಕಾಂಡ, ಎರಡನೇ ಪುಸ್ತಕ ವಿಮೋಚನ ಕಾಂಡ, ಅದರ ನಂತರ ಸಂಖ್ಯಾಕಾಂಡ ಹಾಗೂ ಯಾಜಕರ ಕಾಂಡ, ಅದರ ನಂತರ ಬರುವಂತಹದ್ದು ಧರ್ಮೋಪದೇಶ ಕಾಂಡ, ಡ್ಯೂಟ್ರಾನಮಿ. ಈ ಪುಸ್ತಕದಲ್ಲಿ ನಾವು ಓದುತ್ತೇವೆ 11ನೇ ಅಧ್ಯಾಯ 26ನೇ ವಚನದಲ್ಲಿ ದೇವರು ನಮಗೆ ಹೇಳ್ತಾರೆ, ನಾನು ನಿಮ್ಮ ಮುಂದೆ ಶಾಪವನ್ನು ಇಡುತ್ತೇನೆ, ಆಶೀರ್ವಾದವನ್ನು ಇಡುತ್ತೇನೆ. ನಾನು ನಿಮ್ಮ ಮುಂದೆ ಮರಣವನ್ನು ಇಡುತ್ತೇನೆ ಹಾಗೂ ಜೀವನವನ್ನು ಇಡುತ್ತೇನೆ. ನಾನು ನಿಮ್ಮ ಮುಂದೆ ಬೆಂಕಿಯನ್ನು, ಜ್ವಾಲೆಯನ್ನು ಇಡುತ್ತೇನೆ, ನಾನು ನೀರನ್ನು ಇಡುತ್ತೇನೆ. ನಿಮಗೆ ಏನು ಬೇಕೋ ಅದನ್ನು ನೀನು ಆರಿಸಿಕೋ. ಅಂದರೆ ನಮ್ಮ ಜೀವನದಲ್ಲಿ ಪ್ರಿಯರೇ, ನಾವೊಂದು ಆಯ್ಕೆ ಮಾಡಿಕೊಳ್ಬೇಕು. ನಮಗೆ ಶಾಪಗ್ರಸ್ತವಾದ ಜೀವನ ಬೇಕಾ? ಶಾಪವನ್ನು ಪಡೆಯುವಂತಹ ಜೀವನ ಬೇಕಾ? ಮಾಟಮಂತ್ರಗಳ ಪ್ರಭಾವಕ್ಕೆ ಒಳಗಾಗಿ ನಾಶವಾಗುವಂತಹ ಜೀವನ ನಮಗೆ ಬೇಕಾ? ಅಥವಾ ನಮಗೆ ದೇವರ ಆಶೀರ್ವಾದದ
ಬುಡದಲ್ಲಿ ಆಶೀರ್ವಾದದ ಕೋಟೆಯಲ್ಲಿ ಆಶೀರ್ವಾದದಲ್ಲಿ ಬಂದು ಆಶೀರ್ವಾದದಿಂದ ಆಗಿ ಆಶೀರ್ವಾದಿತರಾದಂತಹ ಜೀವನ ನಾವು ಜೀವಿಸಬೇಕೆಂಬುದನ್ನು ನಾವು ದೃಢವಾಗಿ ನಾವು ಒಂದು ನಿರ್ಧಾರವನ್ನು ಮಾಡಬೇಕು, ಅಥವಾ ನಾವು ಒಂದು ಒಳ್ಳೆಯ ಆಯ್ಕೆಯನ್ನು ಮಾಡಬೇಕು, ಸರಿಯಾದ ಆಯ್ಕೆಯನ್ನು ನಮ್ಮ ಜೀವನದಲ್ಲಿ ನಾವು ಮಾಡಬೇಕು. ನಾನು ಚಿಕ್ಕವನಿರುವಾಗ ನಮ್ಮ ಶಾಲೆಯಲ್ಲಿ ಒಬ್ಬ ಒಳ್ಳೆಯ ಗಣಿತ ಉಪಾಧ್ಯಾಯರಿದ್ದರು. ಆ ಗಣಿತ ಉಪಾಧ್ಯಾಯರು ನಮಗೆ ಗಣಿತವನ್ನು ಕಲಿಸುವಾಗ ಮಧ್ಯದಲ್ಲಿ ಒಂದು ಒಳ್ಳೆಯ ಇಂತಹ ಜ್ಞಾನೋಕ್ತಿಗಳನ್ನು ಕೂಡ ಅವರು ಕೊಡ್ತಿದ್ದರು. ಆ ಜ್ಞಾನೋಕ್ತಿಗಳ ಪ್ರಕಾರ ಅವರು ಹೇಳೋದು ನಮ್ಮನ್ನು ಕೇಳ್ತಿದ್ರು, ನಾನು ನಿಮಗೆ ಇವತ್ತು ಮೀನಿನ ಜೀವನವನ್ನು ಹಾಗೂ ಏಡಿಯ ಜೀವನವನ್ನು ವಿವರಿಸುತ್ತೇನೆ, ನೀವು ಆರಿಸಿಕೊಳ್ಳಿರಿ, ನಿಮಗೆ ಮೀನಿನ ಜೀವನ ಬೇಕೋ ಒಂದು ಏಡಿನ ಜೀವನ ಬೇಕೋ ಅಂತ. ನೀವು ನೋಡಿದ್ದೀರಿ, ಮೀನು ನೀರಿನಲ್ಲಿ ಒಳ್ಳೆಯದಾಗಿ ಈಜುತ್ತದೆ. ಅದು ಈಜುವಾಗ ಅದರ ದೇಹದಲ್ಲಿರುವಂತಹ ಎಲ್ಲ ರೆಕ್ಕೆಗಳನ್ನು ಅಲ್ಲಾಡಿಸ್ತಾ ನೀರನ್ನು ಹಿಂದಕ್ಕೆ ತಳ್ಳುತ್ತಾ ಅದು ಮುಂದೆ ಹೋಗ್ತದೆ. ಅವರು ನಮ್ಮನ್ನು ಕೇಳುವುದು, ಈ ಮೀನಿಗೆ ಎಷ್ಟು ರೆಕ್ಕೆಗಳಿವೆ ಅಂತ. ನಾನು ಚಿಕ್ಕವನಿರುವಾಗ ನಾನೇ ನದಿಗೆ ಹೋಗಿ ಹಾಗೂ ಕೆರೆಗಳಿಗೆ ಹೋಗಿ ಸಮುದ್ರಕ್ಕೆ ಹೋಗಿ ಮೀನು ಹಿಡಿತಿದ್ದೆ. ಮೀನು ಹಿಡಿದಾಗ ನಮಗೆ ಗೊತ್ತಿದೆ, ಮೀನಿನ ಮೇಲೆ ವಿವಿಧ ರೆಕ್ಕೆಗಳಿವೆ. ಅದರ ಬೆನ್ನ ಮೇಲೆ ರೆಕ್ಕೆಗಳಿವೆ, ಅದರ ಕಿವಿಗಳ ಹತ್ತಿರ ರೆಕ್ಕೆಗಳಿವೆ, ಅದರ ಬಾಲದಲ್ಲಿ ಕೂಡ ಒಂದು ದೊಡ್ಡ ರೆಕ್ಕೆ ಇದೆ, ಹಾಗೆ ಹೊಟ್ಟೆಯ ಭಾಗದಲ್ಲಿ ಕೂಡ ರೆಕ್ಕೆಗಳಿವೆ. ಅದರಲ್ಲಿ ಕನಿಷ್ಠ 10 ರಿಂದ 16 ರೆಕ್ಕೆಗಳಿವೆ ಇಡೀ ದೇಹದಲ್ಲಿ. ಇಷ್ಟು ರೆಕ್ಕೆಗಳು ಮಾತ್ರವಲ್ಲ, ಅದರ ಇಡೀ ದೇಹದಲ್ಲಿಯೇ ಸ್ಕೇಲ್ಸ್ಗಳಿವೆ. ದೇಹದ ಮೇಲೆ, ಚರ್ಮದ ಮೇಲೆ ದೇರ್ ಆರ್ ಸ್ಕೇಲ್ಸ್. ಅದಕ್ಕೆ ಸ್ಕೇಲ್ಸ್ ಏನು ಹೇಳ್ತಾರೆ, ಚಿಪ್ಪುಗಳಿವೆ. ಅದು ನೀರಿನಲ್ಲಿ ಈಜುವಾಗ ತನ್ನ ದೇಹದಲ್ಲಿರುವಂಥ ಎಲ್ಲ ರೆಕ್ಕೆಗಳನ್ನು ಅಲ್ಲಾಡಿಸ್ತಾ ಅದು ಮುಂದಕ್ಕೆ ಹೋಗಬೇಕು. ಈ ಮೀನು ಮುಂದಕ್ಕೆ ಮಾತ್ರ ಹೋಗ್ಲಿಕ್ಕೆ ಆಗ್ತದೆ, ಹಿಂದಕ್ಕೆ ಬರಲಿಕ್ಕೆ ಆಗೋದಿಲ್ಲ. ಅದು ಹಿಂದಕ್ಕೆ ಬರಬೇಕಾದರೆ ತಿರುಗಿ ಬರಬೇಕು. ಆ ಮೀನು ಯಾವಾಗಲೂ ಈಜುತ್ತಾ ಇರ್ತದೆ, ರಾತ್ರಿ ಕೂಡ ಅದು ಮಲಗುವುದಿಲ್ಲ, ರೆಕ್ಕೆಗಳನ್ನು ಅಲ್ಲಾಡಿಸ್ತಾ ಇರಬೇಕು. ಆ ರೆಕ್ಕೆಗಳನ್ನು ಅಲ್ಲಾಡಿಸೋದು ನಿಲ್ಲಿಸಿದರೆ ಅದು ಹೊಟ್ಟೆ ಮೇಲಾಗಿ ಅದು ಸತ್ತು ಹೋಗ್ತದೆ. ಅದು ಮಲಗಿದ ಸಮಯದಲ್ಲೂ ಕೂಡ ಆ ರೆಕ್ಕೆಗಳನ್ನು ಅಲ್ಲಾಡಿಸ್ತಾ ಇರ್ತದೆ. ಇನ್ನೊಂದು ನೀರಿನಲ್ಲಿರುವಂತಹ ಪ್ರಾಣಿ ಅಂದರೆ ಏಡಿ, ಯು ಕಾಲ್ ಇಟ್ ಎ ಕ್ರ್ಯಾಬ್. ಅದು ನೀರಿನಲ್ಲಿ ಈಜಲಿಕ್ಕೆ ಆಗೋದಿಲ್ಲ, ಅದಕ್ಕೆ ರೆಕ್ಕೆಗಳಿಲ್ವ. ಅವುಗಳು ನೀರಿನ ಬುಡದಲ್ಲೇ ಇರ್ತವೆ. ಹಾಗೂ ಅವುಗಳು ಈ ಮೀನು ಸತ್ತು ಹೋದರೆ ಅದನ್ನು ತಿನ್ನುವುದು ಮಾತ್ರವಲ್ಲ, ನೀವು ನೋಡಿರ್ಬೋದು, ಈ ಏಡಿಗಳಿಗೆ ದೊಡ್ಡ ಕೊಂಬುಗಳಿವೆ. ಇತರರನ್ನು ಕಚ್ಚುವುದಕ್ಕಾಗಿ ದೊಡ್ಡ ದವಡೆಗಳಿವೆ. ಅವುಗಳು ಯಾವ ಮೀನು ಅದರ ಹತ್ತಿರ ಬಂದರೆ ಸಾಕು, ತಕ್ಷಣ ಅದನ್ನು ಕಚ್ಚುತ್ತದೆ ಹಾಗೂ ಅದನ್ನು ತಿನ್ನುತ್ತದೆ. ಅದಕ್ಕೆ ಹೆಚ್ಚಾಗಿ ಒಳ್ಳೆಯ ಮೀನುಗಳು ಸಿಗುವುದಿಲ್ಲ. ಮೀನುಗಳು ಆಚೆ ಈಚೆ ಈಜುತ್ತಾ ತಮ್ಮನ್ನು ತಾವೇ ತಪ್ಪಿಸಿಕೊಳ್ತವೆ. ಸತ್ತ ಮೀನು ಅಥವಾ ಮೀನಿನ ಮಲ ಅದನ್ನೆಲ್ಲವನ್ನು ಈ ಏಡಿ ತಿಂತದೆ. ಅದರಿಂದಲೇ ಡಾಕ್ಟರ್ ಹೇಳ್ತಾರೆ, ಏಡಿ ಮಾಂಸ ಒಳ್ಳೆಯದಲ್ಲ. ದ ಫ್ಲೆಶ್ ಆಫ್ ದಿಸ್ ಕ್ರ್ಯಾಬ್ ಇಸ್ ಫುಲ್ ಆಫ್ ಕೊಲೆಸ್ಟ್ರಾಲ್, ಪ್ಲೀಸ್ ಡೋಂಟ್ ಈಟ್ ಇಟ್. ಆದರೆ ಮೀನಾದರೂ ಏನೆಲ್ಲ ಒಳ್ಳೆಯದಿದೆ, ಶುಭ್ರವಾಗಿದೆ, ಅದನ್ನು ಮಾತ್ರ ಶುದ್ಧವಾಗಿದೆ, ಅದನ್ನು ಮಾತ್ರ ತಿಂತದೆ. ಈ ನಮ್ಮ ಉಪಾಧ್ಯಾಯರು ನಮಗೆ ಈ ರೀತಿಯಲ್ಲಿ ಹೇಳಿ ನಮಗೆ ಒಂದು ಪ್ರಶ್ನೆಯನ್ನು ಹೇಳೋದು. ಅವರು ಕೇಳೋದು, ನಿಮಗೆ ಯಾವ ಜೀವನ ಬೇಕು ನೀವು ಆರಿಸಿಕೊಳ್ಳಿ. ನಿಮಗೆ ಮೀನಿನ ಜೀವನ ಬೇಕೋ ಏಡಿಯ ಜೀವನ ಬೇಕೋ? ನಾವು ಮಕ್ಕಳಾದರೂ ದೊಡ್ಡ ಸ್ವರದಲ್ಲಿ ಹೇಳ್ತಿದ್ದೆವು, ಉಪಾಧ್ಯಾಯರೇ ಸರ್ ನಮಗೆ ಕೇವಲ ಮೀನಿನ ಜೀವನ ಬೇಕು, ವಿ ವುಡ್ ಲೈಕ್ ಟು ಲಿವ್ ಲೈಕ್ ಎ ಫಿಶ್, ನಾಟ್ ಲೈಕ್ ಎ ಏಡಿ. ಇದು ನಮ್ಮ ಜೀವನದಲ್ಲಿ ನಿಜವಾಗಿ ನಾವು ಜೀವಿಸಬೇಕು. ಶಾಪಗ್ರಸ್ತ ಜೀವನವನ್ನು ಜೀವಿಸುವುದಲ್ಲ. ಏಡಿ ಆದರೂ ಸತ್ತ ಮಾಂಸವನ್ನು ತಿಂತದೆ, ಎಲ್ಲರೊಡನೆ ಜಗಳವಾಡ್ತದ, ಎಲ್ಲರನ್ನು ಕಚ್ಚುತ್ತಾ ಎಲ್ಲರಿಗೆ ನಷ್ಟ ಕಷ್ಟಗಳನ್ನು ಕೊಡುತ್ತಾ ಅದು ಜೀವಿಸ್ತದೆ. ನಾವಾದರೂ ಮೀನಿನಂತೆ ಪವಿತ್ರ ಜೀವನವನ್ನು, ಶುದ್ಧ ಜೀವನವನ್ನು, ಕಷ್ಟದ ಜೀವನವನ್ನು, ಸತತ ಪ್ರಯತ್ನದ ಜೀವನವನ್ನು ನಾವು ಜೀವಿಸಬೇಕು. ನಮ್ಮ ಜೀವನದಲ್ಲಿ ಶಾಪ ಯಾವಾಗ ಬರ್ತದೆ? ನಮ್ಮ ಜೀವನದಲ್ಲಿ ಶಾಪ ಬರಲು ಒಂದು ಕಾರಣ ನಾವು ಓದುತ್ತೇವೆ ಜ್ಞಾನೋಕ್ತಿಗಳ ಪುಸ್ತಕದಲ್ಲಿ 18ನೇ ಅಧ್ಯಾಯ 21ನೇ ವಚನದಲ್ಲಿ. ಜ್ಞಾನೋಕ್ತಿಗಳು 18ನೇ ಅಧ್ಯಾಯ 21ನೇ ವಚನ. ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಮರಣ ಹಾಗೂ ಜೀವನ ನಮ್ಮ ಬಾಯಿಯ ನಾಲಿಗೆಯ ಶಕ್ತಿಯಾಗಿದೆ. ನಾಲಿಗೆಯ ಶಕ್ತಿಯಾಗಿದೆ. ಅದರಿಂದ ಯಾರು ಅದನ್ನು ಪ್ರೀತಿಸ್ತಾರೋ ಅದರ ಸತ್ಫಲವನ್ನು ಅವರು ಪಡೆಯುವರು. ನಮ್ಮ ನಾಲಿಗೆಯಲ್ಲಿ ಯಾವ ರೀತಿಯಲ್ಲಿ ಜೀವನ ಹಾಗೂ ಮರಣವಿದೆ ಅದನ್ನು ನಾವು ಒಳ್ಳೆಯದಾಗಿ ಅರ್ಥ ಮಾಡಿಕೊಳ್ಬೇಕು. ನಮ್ಮ ಜೀವನದಲ್ಲಿ ನಮಗೆ ಏನು ಬೇಕು ಎಂಬುದನ್ನು ನಾವು ಆರಿಸಿಕೊಳ್ಬೇಕು. ನಮ್ಮ ಜೀವನದಲ್ಲಿ ಒಂದು ವೇಳೆ ನಮಗೆ ಆಶೀರ್ವಾದ ಬೇಕಾದರೆ ನಾವು ನಮ್ಮ ಜೀವನದಲ್ಲಿ
ಕೆಲವು ವಿಷಯಗಳನ್ನು ಯಾವಾಗಲೂ ನೆನಪಿಟ್ಟುಕೊಳ್ಬೇಕು. 4 ವಿಷಯಗಳು. ಮೊದಲನೇದಾಗಿ ನಾವು ನಮ್ಮನ್ನೇ ಆಶೀರ್ವದಿಸಬೇಕು. ನಾವು ಕ್ರೈಸ್ತವರಾದರೂ ಪಿತನ, ಸುತನ ಹಾಗೂ ಪವಿತ್ರ ಆತ್ಮರ ನಾಮದಲ್ಲಿ ಎಂದು ನಮ್ಮನ್ನು ನಾವೇ ಆಶೀರ್ವದಿಸಬೇಕು. ನಮ್ಮ ಕರವನ್ನು ತೆರೆದು ಈ ರೀತಿಯಲ್ಲಿ ನಮ್ಮನ್ನು ನಾವೇ ಆಶೀರ್ವದಿಸುವುದು ಅಂದರೆ ದೇವರು, ಪಿತದೇವರು ಹಾಗೂ ಪ್ರಭು ಯೇಸು ಕ್ರಿಸ್ತರು ಹಾಗೂ ಪವಿತ್ರ ಆತ್ಮರು ನನ್ನನ್ನು ಆಶೀರ್ವದಿಸಲೆಂದು ಪ್ರತಿ ಸಾರಿ ನಾವು ಆಶೀರ್ವದಿಸು. ಹಾಗೂ ಪ್ರಭು ಯೇಸು ಕ್ರಿಸ್ತರ ಆಶೀರ್ವಾದ ನಮ್ಮ ಇಡೀ ದೇಹದಲ್ಲಿ, ನಮ್ಮ ಮನಸ್ಸಿನಲ್ಲಿ, ನಮ್ಮ ಹೃದಯದಲ್ಲಿ, ನಮ್ಮ ಭುಜಗಳಲ್ಲಿ, ನಮ್ಮ ಕಾಲುಗಳಲ್ಲಿ, ನಮ್ಮ ಜೀವನದಲ್ಲಿ ಇರಬೇಕು. ಸದಾ ನಮ್ಮನ್ನು ನಾವು ಆಶೀರ್ವದಿಸಬೇಕು. ನಾವು ದೇವರಿಂದ ಆಶೀರ್ವದಿಸಲ್ಪಟ್ಟವರು, ದೇವರು ನನ್ನನ್ನು ಆಶೀರ್ವದಿಸಿದ್ದಾರೆ. ಅದನ್ನು ನಾನು ನನ್ನ ಜೀವನದಲ್ಲಿ ಯಶಸ್ಸನ್ನು ಕಾಣುವೆನು, ನನ್ನ ಜೀವನದಲ್ಲಿ ವಿಜಯವನ್ನು ಸಾಧಿಸುವೆನು. ನನ್ನ ಜೀವನದಲ್ಲಿ ಎಲ್ಲಿ ಹೋದರೆ ಕೂಡ ನನ್ನ ಜೀವನದಲ್ಲಿ ಸಕ್ಸಸ್ ಹಾಗೂ ಪ್ರಾಸ್ಪೆರಿಟಿ ಆ್ಯಂಡ್ ಬ್ಲೆಸ್ಸಿಂಗ್ ನನ್ನ ಜೀವನದಲ್ಲಿ ಇರುವುದೆಂದು ನಾನು ಮೊದಲನೇದಾಗಿ ನಂಬಿ ನನ್ನನ್ನು ನಾನೇ ಆಶೀರ್ವದಿಸಬೇಕು. ಎರಡನೇದಾಗಿ ನಾನು ದೇವರ ವಾಕ್ಯಗಳನ್ನು ನಂಬಬೇಕು. ದೇವರ ವಾಕ್ಯ ಏನು ಹೇಳ್ತದೆ? ರೋಮಿಯರಿಗೆ ಬರೆದ ಪತ್ರ 8ನೇ ಅಧ್ಯಾಯ 28ನೇ ವಚನ. ನಮ್ಮ ಜೀವನದಲ್ಲಿ ಏನು ನಡೆದರೂ ಕೂಡ ದೇವರು ಅದನ್ನು ಒಳಿತಿಗಾಗಿಯೇ ಮಾಡುವರು. ನಮ್ಮ ಜೀವನದಲ್ಲಿ ಬರುವಂತಹ ಒಂದು ರೀತಿಯ ಸಂದೇಹ, ನನ್ನ ಜೀವನದಲ್ಲಿ ಹಾಗೆ ಆಗಿದೆ, ಹೀಗೆ ಆಗಿದೆ, ಈಗ ಏನಾಗ್ತದೋ, ಒಂದು ರೀತಿಯ ಕಳವಳ, ಒಂದು ರೀತಿಯ ತಳಮಳ, ಇದರಿಂದಾಗಿ ಶಾಪಗಳು ನನ್ನ ಜೀವನದಲ್ಲಿ ಬರ್ತವೆ. ನಾನು ಕೆಲವೊಂದು ಸಾರಿ ನೋಡುವುದು, ನಮ್ಮ ದಾರಿಯಲ್ಲಿ ಹೋಗುವಾಗ ಕೆಲವರು ಆ ಕುಂಬಳಕಾಯನ್ನು ಕಡಿದು ಅದನ್ನು ತುಂಡು ಮಾಡಿ ತುಂಡುಗಳನ್ನು ಅಲ್ಲಿ ಹಾಕಿರ್ತಾರೆ. ಅದರ ಮೇಲೆ ಸ್ವಲ್ಪ ಕುಂಕುಮ ಹಾಕಿರ್ತಾರೆ, ಕೆಲವು ಬಣ್ಣ ಬಣ್ಣದ ವಸ್ತುಗಳನ್ನು ಅದರ ಮೇಲೆ ಹಾಕಿರ್ತಾರೆ, ಕೆಲವು ಈ ನಿಂಬೆಕಾಯಿಗಳನ್ನು ಕೂಡ ಕತ್ತರಿಸಿ ಅಲ್ಲಿ ಹಾಕಿರ್ತಾರೆ. ಕೆಲವರು ಅದನ್ನು ನೋಡಿ ಹೆದರಿದವರಿದ್ದಾರೆ. ನಾನು ಚಿಕ್ಕವನಿರುವಾಗ ನೋಡಿದೆ, ನಾವು ಶಾಲೆಗೆ ಹೋಗುವಾಗ ಕೆಲವು ಮಕ್ಕಳು ಗೊತ್ತಿಲ್ಲದೆ ಅದರ ಮೇಲೆ ಕಾಲಿಟ್ಟರೆ ಸಾಕು, ಮಾಟಮಂತ್ರದ ಈ ಕುಂಬಳಕಾಯಿ, ಮಾಟಮಂತ್ರದ ಈ ನಿಂಬೆಕಾಯಿ ಅದನ್ನು ಮುಟ್ಟಿದರೆ ನಮಗೆ ಶಾಪವಾಗ್ತದೆ, ನಮಗೆ ಮಾಟಮಂತ್ರದ ದುಷ್ಟ ಶಕ್ತಿ ಬರ್ತದೆ ಎಂದು ಹೇಳಿ ಭಯಪಟ್ಟವರು ಮನೆಗೆ ಹೋಗಿ ಜ್ವರ ಬಂದು ಮಲಗಿದವರಿದ್ದಾರೆ. ಆಮೇಲೆ ಆ ಮಾಟಮಂತ್ರದ ಶಕ್ತಿಯನ್ನು ತೆಗೆಸಲಿಕ್ಕೆ ಅವರ ಕುಟುಂಬದವರು ಬೇರೆ ಮಾಟಮಂತ್ರವಾದಿಗಳ ಹತ್ತಿರ, ಕೆಲವರು ತಂತ್ರಿಗಳ ಹತ್ತಿರ, ಇನ್ನು ಕೆಲವರು ದುಷ್ಟ ಶಕ್ತಿಯ, ಪ್ರೇತ ಪಿಶಾಚ ಶಕ್ತಿಯ ತೆಗೆಯುವವರ ಹತ್ತಿರ ಹೋಗಿ ಹಣವನ್ನು ಕೂಡ ಖರ್ಚು ಮಾಡಿದವರಿದ್ದಾರೆ. ಮಾತ್ರವಲ್ಲ, ಶಾಪವನ್ನು ತಮ್ಮ ಜೀವನದಲ್ಲಿ ಪಡೆದುಕೊಂಡವರಿದ್ದಾರೆ. ಆ ಜ್ವರ ಹೆಚ್ಚಾಗಿ ಶಾಲೆಗೆ ಸರಿಯಾಗಿ ಬರಲು ಅಸಾಧ್ಯವಾಗಿ ಪರೀಕ್ಷೆಯಲ್ಲಿ ಫೇಲಾಗಿ ವಿದ್ಯೆಯನ್ನೇ ಅರ್ಥದಲ್ಲಿ ನಿಲ್ಲಿಸಿದವರಿದ್ದಾರೆ. ಮಾತ್ರವಲ್ಲ, ಅವರ ಕುಟುಂಬದಲ್ಲಿ ಈ ಮಾಟಮಂತ್ರವಾದಿಗಳ ಹತ್ತಿರ ಹೋಗಿ, ಈ ತಂತ್ರಿಗಳ ಹತ್ತಿರ ಹೋಗಿ, ಈಗ ಜಾತಕ ನೋಡುವವರ ಹತ್ತಿರ ಹೋಗಿ ತಮ್ಮ ಜೀವನದಲ್ಲಿ ಇದ್ದಂತಹ ಹಣವನ್ನು, ಸಂಪತ್ತನ್ನು ಎಲ್ಲವನ್ನು ಕಳೆದುಕೊಂಡು ತಮ್ಮ ಜೀವನವನ್ನೇ ನಾಶಿ ಮಾಡಿಕೊಂಡವರಿದ್ದಾರೆ. ಅದಕ್ಕೆ ಬದಲಾಗಿ ಇನ್ನು ಕೆಲವರಿದ್ದಾರೆ, ದೇವರ ವಾಕ್ಯಗಳನ್ನು ಹೋಗಿ, ದೇವರ ವಾಕ್ಯ ಏನು ಹೇಳ್ತದೆ? ಕಠಿಣ ಪರಿಶ್ರಮದಿಂದ ಜೀವಿಸು, ಶಿಸ್ತಿನಿಂದ ಜೀವಿಸು, ಯಾವಾಗಲೂ ದೇವರ ಆಶೀರ್ವಾದದ ಛಾಯೆಯಲ್ಲಿ ನೀನು ಜೀವಿಸು ಎಂಬಂತಹ ದೇವರ ವಾಕ್ಯಗಳನ್ನು ಪಡೆದುಕೊಂಡು ಯಾವಾಗಲೂ ಬೆಳಗ್ಗೆ ಎದ್ದು ಪ್ರಾರ್ಥನೆ ಮಾಡುವುದು, ಬೆಳಗ್ಗೆ ಸಂಜೆ ಮಲಗಲು ಹೋಗುವ ಮುಂಚೆ ಪ್ರಾರ್ಥನೆ ಮಾಡುವುದು, ಮಧ್ಯದಲ್ಲಿ ಒಳ್ಳೆಯದಾಗಿ ಪರಿಶ್ರಮದಿಂದ ಕಲಿತವರು ಇವತ್ತು ವಿವಿಧ ದೇಶಗಳಲ್ಲಿ ಒಳ್ಳೆ ಕಂಪನಿಗಳಲ್ಲಿ ಒಳ್ಳೆಯ ಉದ್ಯೋಗ ಮಾಡುತ್ತಾ, ಒಳ್ಳೆಯ ವ್ಯಾಪಾರಗಳನ್ನು ಮಾಡುತ್ತಾ ಜೀವನದಲ್ಲಿ ವಿಶೇಷವಾದ ಸಮೃದ್ಧಿಯನ್ನು, ಆಶೀರ್ವಾದಗಳನ್ನು ಪಡೆದವರು ಎಷ್ಟೋ ಮಂದಿ ಇದ್ದಾರೆ. ಅವರ ಕುಟುಂಬಗಳು ಕೂಡ ಇವತ್ತು ಆಶೀರ್ವಾದದಿಂದ ಇವೆ. ಆದರೆ ಯಾರು ತಮ್ಮನ್ನು ತಾವೇ ಶಪಿಸ್ತಾರೋ ಅವರು ತಮ್ಮ ಜೀವನವನ್ನೇ ನಾಶಿ ಮಾಡಿಕೊಳ್ಳುತ್ತಾರೆ. ಅದರಿಂದ ಶಾಪದ ಹಾಗೂ ಆಶೀರ್ವಾದದ ಶಕ್ತಿ ನಿಮ್ಮ ನಾಲಿಗೆಯ ಮೇಲೆ ಇದೆ. ಅದರಿಂದ ನಾವು ನಂಬಬೇಕು, ನಮ್ಮ ಜೀವನದಲ್ಲಿ ಎಲ್ಲವನ್ನು ದೇವರು ನಮ್ಮ ಒಳಿತಿಗಾಗಿಯೇ ಮಾಡುವರು. ಎರಡನೇದಾಗಿ ಕಷ್ಟ ನಷ್ಟಗಳು ಬಂದಾಗ ಅಥವಾ ರೋಗಗಳು ಬಂದಾಗ ನಾವು ಯಾರೇ ಆಗಲಿ ಆ ಮಾಟಮಂತ್ರಗಳ ಹತ್ತಿರ, ಶಕುನಿಗಳ ಹತ್ತಿರ ಅಥವಾ ಈ ತಂತ್ರಿಗಳ ಹತ್ತಿರ ಅಥವಾ ಈ ಜಾತಕ ನೋಡುವ ಹತ್ತಿರ ಖಂಡಿತವಾಗಿ ಹೋಗಲೇಬಾರದು. ಅದಕ್ಕೆ ಬದಲಾಗಿ ನಾವು ನಂಬಬೇಕು. ಯೋಬನ ಪುಸ್ತಕ 19ನೇ ಅಧ್ಯಾಯ 25ನೇ ವಚನ, ಯೋಬ ಗ್ರಂಥ 19ನೇ ಅಧ್ಯಾಯ 25ನೇ ವಚನ ಹೇಳ್ತದೆ, ನನ್ನ ಸರ್ವೇಶ್ವರ ಸ್ವಾಮಿ ಜೀವಂತವಾಗಿರುವರು, ಅವರು ಈ ಲೋಕದಲ್ಲಿ ಪ್ರತ್ಯಕ್ಷರಾಗುವರು ಹಾಗೂ ಅವರ ಶಕ್ತಿಯನ್ನು ಅವರು ತೋರಿಸುವರು. ಹೌದು, ದೇವರು ಪ್ರತ್ಯಕ್ಷರಾದಾಗ ಅವರ ಶಕ್ತಿಯನ್ನು ಅವರು ತೋರಿಸುವರು. ಆದ್ದರಿಂದ ನಾವು ಯಾವಾಗಲೂ ದೇವರ ಬಳಿ ಹೋಗಬೇಕು. ಜೀವಂತ ದೇವರ ಬಳಿ, ಸಜೀವ ದೇವರ ಬಳಿ, ಸತ್ಯ ದೇವರ ಬಳಿ, ಪರಿಶುದ್ಧ ದೇವರ ಬಳಿ, ಪವಿತ್ರ ದೇವರ ಬಳಿ, ಸ್ವರ್ಗದಲ್ಲಿ ವಾಸಿಸುವಂತಹ ದೇವರ ಬಳಿ ಮಾತ್ರ ಹೋಗಬೇಕು. ದುಷ್ಟ ಪ್ರೇತ ಪಿಶಾಚಿ ಶಕ್ತಿಗಳ ಆರಾಧನೆ ಮಾಡುವಂತಹ ಯಾವ ವ್ಯಕ್ತಿಗಳ ಹತ್ತಿರ ಕೂಡ ನಾವು ಹೋಗಬಾರ್ದು. ಯಾವ ಮಾಟಮಂತ್ರಗಳನ್ನು ತೆಗೆಯುವಂಥ ಶಕ್ತಿ ಕೂಡ ಅವರಿಗಿಲ್ಲ, ಮಾಟಮಂತ್ರ ಮಾಡಿಸುವ ಶಕ್ತಿ ಕೂಡ ಅವರಿಗಿಲ್ಲ. ನಮ್ಮ ಜೀವಂತ ದೇವರಿಗೆ ಮಾತ್ರ ಅಲ್ಲ, ನಮ್ಮ ಜೀವಂತ ದೇವರಿಗೆ ಮಾತ್ರ ಆ ಶಕ್ತಿ ಇದೆ. ಆ ಜೀವಂತ ದೇವರ ಯಾಜಕರುಗಳಿಗೆ, ಗುರುಗಳಿಗೆ ಮಾತ್ರ ಆ ಶಕ್ತಿ ಇದೆ. ಮೂರನೇದಾಗಿ, ಬೇರೆಯವರನ್ನು ನಾವು ಶಪಿಸಬಾರದು. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ನಾವು ಇತರರಿಗೆ ಶಪಿಸಿದರೆ, ಕಾರಣವಿಲ್ಲದೆ ಶಪಿಸಿದರೆ ಆ ಶಾಪ ನಮಗೇ ಬರುವುದು. ಕಾರಣವಿದ್ದು ಕೂಡ ನಾವು ಶಪಿಸಬಾರದು. ಯಾಕೆ? ನಾವು ದೇವರ ಮಕ್ಕಳು,
ನಾವು ಯಾವಾಗಲೂ ಇತರರನ್ನು ಆಶೀರ್ವದಿಸಬೇಕು. ಆದ್ದರಿಂದ ನಾವು ನೆನಪಿಟ್ಟುಕೊಳ್ಳಬೇಕು. 4ನೇದಾಗಿ ನಾವು ಇತರರನ್ನು ಆಶೀರ್ವದಿಸಬೇಕು. 5ನೇದಾಗಿ ನಾವು ಇತರರನ್ನು ಕ್ಷಮಿಸಬೇಕು. ನಾವು ಎಷ್ಟು ಕ್ಷಮಿಸ್ತೇವೆ ಅಷ್ಟು ಆಶೀರ್ವಾದವನ್ನು ನಮ್ಮ ಜೀವನದಲ್ಲಿ ನಾವು ಪಡಿತೇವೆ. ಹಾಗೂ 6ನೇದಾಗಿ ನಾವು ನಮ್ಮ ವಿಶ್ವಾಸವನ್ನು ನಾವು ಪ್ರಕಟಗೊಳಿಸಬೇಕು. ನಮ್ಮ ವಿಶ್ವಾಸವನ್ನು ನಾವು ಪ್ರಸಾರ ಮಾಡಬೇಕು. ಎಲ್ಲರ ಮುಂದೆ ನಾವು ಹೇಳಬೇಕು, ನಾನು ಒಬ್ಬ ಕ್ರೈಸ್ತವ, ಪ್ರಭು ಯೇಸು ಕ್ರಿಸ್ತರೇ ನಿಜವಾದ ಏಕೈಕ ರಕ್ಷಕ, ಅವರಲ್ಲದೆ ಬೇರೆ ರಕ್ಷಕರು ಇಲ್ಲ, ಅವರೇ ಸತ್ಯ, ಅವರೇ ನಿತ್ಯ, ಅವರೇ ಜೀವ, ಅವರೇ ಪುನರುತ್ಥಾನ, ಅವರು ಪುನರುತ್ಥಾನರಾಗಿದ್ದಾರೆ, ನನ್ನ ಜೀವನದಲ್ಲಿ ಅವರಿದ್ದಾರೆಂದು ನಾನು ಸಾಕ್ಷ್ಯ ನುಡಿಬೇಕು. ಆಗ ದೇವರ ಆಶೀರ್ವಾದ ನಿನ್ನಲ್ಲಿರುವುದು. ಎಂದಿಗೂ ನಿನ್ನ ಜೀವನದಲ್ಲಿ ಶಾಪ ಯಾವುದೇ ಕಾರಣವಿಲ್ಲದೆ ನಿನ್ನ ಜೀವನದಲ್ಲಿ ಬರುವುದಿಲ್ಲ. ಯಾವ ರೀತಿಯಲ್ಲಿ ಆ ಏರೋಪ್ಲೇನ್, ಆ ವಿಮಾನ ಏರೋಡ್ರಮ್ನಲ್ಲಿ ಮಾತ್ರ ಇಳಿಬೇಕು. ಅದು ಏನಾದರೂ ತಪ್ಪಿ ನಮ್ಮ ಮನೆ ಮೇಲೆ ಬಿದ್ದರೆ ನಮ್ಮ ಎಲ್ಲವೂ ನಾಶವಾಗುವುದು. ನಮ್ಮ ಮನೆ ಮೇಲೆ ಅದು ಬೀಳಬಾರದು. ಆದರೆ ನಾವು ದೇವರ ಆಶೀರ್ವಾದದ ಛಾಯೆಯಲ್ಲಿ, ಆಶೀರ್ವಾದದ ಅಪ್ಪುಗೆಯಲ್ಲಿ, ಆಶೀರ್ವಾದದಲ್ಲಿ ಜೀವಿಸಬೇಕು. ನಾವೆಲ್ಲರೂ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥಿಸೋಣ. ತಂದೆಯಾದ ದೇವರೇ, ಪ್ರಭು ಯೇಸು ಕ್ರಿಸ್ತರಲ್ಲಿ ನಮ್ಮ ಜೀವನದಲ್ಲಿರುವ ಎಲ್ಲ ಶಾಪಗಳನ್ನು, ನಮ್ಮ ಜೀವನದಲ್ಲಿರಲು ಎಲ್ಲ ದುರಾದೃಷ್ಟವನ್ನು, ಪ್ರೇತ ಪಿಶಾಚಿ ಶಕ್ತಿಯನ್ನು, ದುಷ್ಟ ಶಕ್ತಿಯನ್ನು, ಪಾತಾಳದ ಶಕ್ತಿಯನ್ನು, ಸೈತಾನನ ಶಕ್ತಿಯನ್ನು ಎಲ್ಲವನ್ನು ನಮ್ಮಿಂದ ದೂರ ತೊಲಗಿಸಿ ವಚನಾಮೃತ ಕಾರ್ಯಕ್ರಮದ ವೀಕ್ಷಕರನ್ನು ನೀವು ಆಶೀರ್ವದಿಸಿರಿದೇವ. ಅವರ ಜೀವನದ ಕುಂದು ಕೊರತೆಗಳನ್ನು ನೀಗಿಸಿರಿದೇವ. ಅವರ ಅಗತ್ಯಗಳಿಗನುಸಾರವಾಗಿ ನಿಮ್ಮ ಆಶೀರ್ವಾದ, ನಿಮ್ಮ ಕೃಪೆ ಅವರೆಲ್ಲರಿಗೆ ದೊರಕಲೆಂದು ನಾನು ನಿಮ್ಮನ್ನು ಪ್ರಾರ್ಥಿಸ್ತೇನೆ, ಪ್ರಭು ಯೇಸು ಕ್ರಿಸ್ತರ ನಾಮದಲ್ಲಿ, ಆಮೇನ್. ರೋಗಿಗೆ ಸೌಖ್ಯವ ಕೊಡಲು, ಬಂಧಿತರಿಗೆ ಬಿಡುಗಡೆಯ ಕೊಡಲು, ರೋಗಿಗೆ ಸೌಖ್ಯವ ಕೊಡಲು, ಬಂಧಿತರಿಗೆ ಬಿಡುಗಡೆಯ ಕೊಡಲು, ಸೈತಾನ ಶಕ್ತಿಯ ಅಡಗಿಸಿ ಬಿಡಲು, ಸೈತಾನ ಶಕ್ತಿಯ ಅಡಗಿಸಿ ಬಿಡಲು ಅಭಿಷೇಕವ ಮಾಡಿರುವೆ ನನ್ನ, ಅಭಿಷೇಕವ ಮಾಡಿರುವೆ ನನ್ನ. ಹಲ್ಲೇಲುಯಾ, ಹಲ್ಲೇಲುಯಾ, ಹಲ್ಲೇಲು ಹಲ್ಲೇಲುಯಾ, 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 ಹಲ್ಲೇಲು ಹಲ್ಲೇಲುಯಾ. ಪ್ರಭು ಯೇಸು ಕ್ರಿಸ್ತರು ನಿಮ್ಮ ಜೊತೆಯಲ್ಲಿ ಇರಲಿ, ನಿಮ್ಮ ಜೊತೆಯಲ್ಲೂ ಇರಲಿ. ಸರ್ವಶಕ್ತ ದೇವರು ಪ್ರಭು ಯೇಸು ಕ್ರಿಸ್ತರು, ತಂದೆಯಾದ ದೇವರು ಹಾಗೂ ಪವಿತ್ರಾತ್ಮರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್. ಪ್ರೈಸ್ ದ ಲಾರ್ಡ್.